ಮಂಗಳೂರಿನ ಅಳಕಿಯಲ್ಲಿರುವ ತ್ರಿಷಾ ಕ್ಲಾಸಸ್ ವತಿಯಿಂದ ಸಿಎ ಅಂತಿಮ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಿಎ ವೃತ್ತಿಪರ ಕೋರ್ಸುಗಳಿಗಾಗಿಯೇ ವಿಶೇಷ ತರಬೇತಿಯನ್ನು ನೀಡುತ್ತಿರುವ ಪ್ರತಿಷ್ಠಿತ ಸಂಸ್ಥೆ ತ್ರಿಷಾ ಕ್ಲಾಸಸ್ ಕಳೆದ 24 ವರ್ಷಗಳಿಂದ ಮಂಗಳೂರು, ಉಡುಪಿ, ಬೆಂಗಳೂರಿನಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಸಿಎ ವೃತ್ತಿಪರ ಕೋರ್ಸ್ ತರಬೇತಿಯನ್ನು ನೀಡುತ್ತಾ ಬಂದಿದೆ. ಇನ್ನು ಹಲವಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರ್ಮಾಣ ಮಾಡಿದೆ. ತ್ರಿಷಾ ಕ್ಲಾಸಸ್ನಲ್ಲಿ ತರಬೇತಿ ಪಡೆದು ಕಳೆದ ಜೂನ್, ಜುಲೈನಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಸಿಎ ಅಂತಿಮ ಹಾಗೂ ಸಿಎ ಇಂಟರ್ಮೀಡಿಯೇಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳನ್ನು ತ್ರಿಷಾ ಕಾಲೇಜ್ ಆಫ್ ಕಾಮರ್ಸ್ ಮ್ಯಾನೇಜ್ಮೆಂಟ್ ಅಳಕೆ ಇದರ ಸಭಾಂಗಣದಲ್ಲಿ ಅತಿಥಿ ಗಣ್ಯರು ಸನ್ಮಾನಿಸಿದರು. ತ್ರಿಷಾ ಶೈಕ್ಷಣಿಕ ಸಮೂಹ ಸಂಸ್ಥೆಗಳ ಕಾರ್ಯನಿರ್ವಹಣಾಧಿಕಾರಿ ಸಿಎ ಗೋಪಾಲಕೃಷ್ಣ ಭಟ್ ಎನ್ಎಸ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಬಳಿಕ ಮಾತನಾಡಿದ ಅವರು, ಸಿಎ ಅಂತಿಮ ಪರೀಕ್ಷೆ ಉತ್ತೀರ್ಣಗೊಳಿಸುವುದೇ ಸಾಧನೆ ಎಂಬ ಭಾವನೆ ಮಾತ್ರವಿರದೆ ಆ ಸಾಧನೆಯೊಂದಿಗೆ ಸಾಮಾಜಿಕ ಕಳಕಳಿ ಎಂಬುದು ಇರಬೇಕು. ಆಗಲೇ ವೃತ್ತಿಯಲ್ಲಿ ನಾವು ಯಶಸ್ವಿಗೊಳ್ಳಲು ಸಾಧ್ಯ ಎಂದು ವಿದ್ಯಾರ್ಥಿಗಳಿಗೆ ಕರೆ ಕೊಟ್ಟರು. ಇಮ್ಯಾಜಿನ್ ಮಾಡಿ, ಎಂಟ್ರಿ ಲೆವೆಲ್ ಒಂದು 40% ಅಂದರೆ ಇಂಟರ್ಮೀಡಿಯೇಟ್ ಹೇಗೆ, ಫೈನಲ್ ಹೇಗೆ ಅಂತ. ಸೊ ದ ಫಸ್ಟ್ ಹಾರ್ಡ್ ಥಿಂಗ್ ವಿಚ್ ದಿಸ್ ಎಂಟೈರ್ ಸ್ಟೋರಿ ಫಾರ್ ಯು ಇಸ್ ನಾನು ಕಂಡ ವೃತ್ತ ಅಂತ, ನಾನು ವೃತ್ತನ ಹೇಗೆ ನೋಡಿದೆ ಅಂತ. ಸೊ ಐ ಫೌಂಡ್ ಇಟ್ ಇಸ್ ವೆರಿ ಸ್ಟ್ರೇಂಜ್ ರಿಸಲ್ಟ್. ನನ್ನ ಸ್ಟ್ಯಾಟಿಸ್ಟಿಕ್ಸ್ ಹೇಳೋದಂದ್ರೆ ಆ ವರ್ಷದಲ್ಲಿ 50% ಕೋಚಿಂಗ್ ಇನ್ಸ್ಟಿಟ್ಯೂಟ್ ಶಟ್ ಡೌನ್ ಆಯಿತು, 50% ಇನ್ಸ್ಟಿಟ್ಯೂಟ್ ಶಟ್ ಡೌನ್ ಆಯಿತು. ಒನ್ ಡೇ ಫುಲ್ ಡೇ ವಿ ಹ್ಯಾವ್ ಬೀನ್ ವರ್ಕಿಂಗ್ ವೆರಿ ಹಾರ್ಡ್. ಹೀಗಾದ್ರೆ ಮುಂದೆ ಹೇಗೆ ಅಂತ, ಯಾಕಂದ್ರೆ ವಿ ಹ್ಯಾವ್ ಎ ಫಿಕ್ಸ್ಡ್ ಫೆಸಿಲಿಟೀಸ್, ಫ್ಯಾಕಲ್ಟೀಸ್ ಗಳಿದ್ದಾರೆ, ರೆಂಟಲ್ಸ್ ಇದೆ. ಆ ವರ್ಷ ನಾವು ಡೀಪ್ ಆಗಿ ಕಾಲೇಜನ್ನು ಮಾಡಬೇಕು ಅಂತ ಹೇಳಿ ನಂತರ ಅದರ ಬ್ರೈನ್ ಚೈಲ್ಡ್ ತ್ರಿಷಾ ಕಾಲೇಜ್ ಮ್ಯಾಂಗ್ಳೂರ್. ಅಮಾಂಗ್ ಆಲ್ ದ ಪ್ಲೇಸಸ್ ಫಸ್ಟ್ ಕಾಲೇಜ್ ಯಾವುದು ಅಂದ್ರೆ ಮ್ಯಾಂಗ್ಳೂರ್. ವಿ ಸ್ಟಾರ್ಟೆಡ್ ವಿತ್ ಮ್ಯಾಂಗ್ಳೂರ್ ಕಾಲೇಜ್ ಫಸ್ಟ್. ದಟ್ಸ್ ಲಿಟಲ್ ಲೇಟರ್ ಬಟ್ ದಟ್ಸ್ ವೇರ್ ದ ಹಾರ್ಡ್ ಥಿಂಗ್ ಹಿಟ್ ಆನ್ ಅಸ್. ಇನ್ನು ಕಾಲೇಜಿನ ಶೈಕ್ಷಣಿಕ ಆಡಳಿತ ಸಲಹೆಗಾರರಾದ ಡಾ ನಾರಾಯಣ್ ಕಾಯರ್ಕಟ್ಟಿ ಅವರು ಮಾತನಾಡುತ್ತಾ, ಯಾವುದೇ ಹೊಸತನಗಳಿಗೆ ಮನುಷ್ಯ ಮೊದಲಿಗೆ ತನ್ನನ್ನು ತಾನು ತೆರೆದುಕೊಳ್ಳುವುದು ಕಂಪ್ಯೂಟರ್ ತಂತ್ರಜ್ಞಾನ. ಮೊದಲಿಗೆ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಬಂದಾಗಲೂ ಅದೇ ಮನಸ್ಥಿತಿ ಇತ್ತು. ಆದರೆ ಇಂದು ಬ್ಯಾಂಕಿಂಗ್ ಕ್ಷೇತ್ರ ಕಂಪ್ಯೂಟರ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಂತೆ ವಿದ್ಯಾರ್ಥಿಗಳು ಕೂಡ ಸಿಎ ಮೊದಲಾದ ವೃತ್ತಿಪರ ಕೋರ್ಸುಗಳಿಗೆ ತಮ್ಮನ್ನು ತಾವು ತೆರೆದುಕೊಳ್ಳಬೇಕು ಎಂದು ಹೇಳಿದರು. How many people were there? Out of that, few people went forward. Then next round is inter. That is your qualification round, inter round. Now, once you have passed inter, that means you are qualified to become a CA. In the sense, you have to pass final. But it is found that you are able, capable, and the only thing is you have to put your work, hard work. Then you are going to get it. And finally is the champion round. That is your final examination, which she has done. Many of here have done it. And with each round you go up and up, and that's a great achievement. And definitely it requires a celebration. That is why we are celebrating it. Behind this achievement, there is a lot of efforts. ಇನ್ನು ಸಿಎ ಅಂತಿಮ ಪರೀಕ್ಷೆಯಲ್ಲಿ ರಾಷ್ಟ್ರಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದ ಸಿಎ ಋತುಕ್ಲೇರ್ ಡಿಸಿಲ್ವಾ, ಸಿಎ ಶ್ರೀನಾಥ್ ಕಾಮತ್ ಮತ್ತು ಸಿಎ ಪ್ರಾರ್ಥನಾ ಅವರಿಗೆ ಸ್ಮರಣಿಕೆ ಅಭಿನಂದನಾ ಪತ್ರ ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಿಎ ಋತುಕ್ಲೇರ್ ಡಿಸಿಲ್ವಾ ಅವರು, ಜ್ಞಾನ ಎಂಬುದೊಂದು ಹಸಿವು. ಆ ಹಸಿವನ್ನು ನೀಗಿಸಲು ಸೂಕ್ತವಾದ ಸಂಸ್ಥೆಯ ಆಯ್ಕೆ ಬಹಳ ಮುಖ್ಯವಾದುದು. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ತ್ರಿಷಾ ಸಂಸ್ಥೆಯನ್ನ ಆಯ್ಕೆ ಮಾಡಿಕೊಂಡಿರುವುದು ಅತ್ಯುತ್ತಮವಾದ ಆಯ್ಕೆಯೇ ಆಗಿದೆ ಎಂದು ಹೇಳಿದರು. Once you clear, it's all worth it. You know, when the results came out, tears came from my eyes because I'm like, finally it's done. Finally the CA, that those 2 letters that I was like chasing for, giving all these exams, finally I've got it. And that was the only thought in my head when I got results. So I pray that you're in the right place. Just put your efforts, have that thirst for knowledge, have the interest in all your subjects. There are subjects that we don't like, but find that interest. Try to make it interesting, and someday I hope that everyone experiences this feeling because it is very joyful. ಇದೇ ವೇಳೆ ಸಿಎ ಶ್ರೀನಾಥ್ ಕಾಮತ್ ಹಾಗೂ ಸಿಎ ಪ್ರಾರ್ಥನಾ ಅವರು ಕೂಡ ತಮ್ಮ ಅನುಭವವನ್ನು ಅಭಿವ್ಯಕ್ತಿಸಿದರು. I still remember the day when the Trisha was initially in a small premise near petrol pump,
in Managuda over here. Me and my mother come with the application and thinking what is CA, and also with the form for CA foundation, paying the fees, and till today we have got an opportunity to stand and speak over here. So all these things have come not so easily. Of course, God's grace, efforts, and mainly the mentorship which we got from our Trisha. Trisha is called as the thirst for knowledge, and those who are having the thirst for knowledge are always served in a very efficient manner in our institution. Most of the people, I would say 100% of the people who told me, they believe this is a very difficult course. Most of the people, when you join the course, they'll be very joyful, they start, but then they give up in between. So I always had this thought in mind, I know what decision I'm making, I know I have to get so many years for that course. Then, I guess after first PU, we came to Trisha classes, we inquired as to what is the procedure. Believe me, even today people ask me, from which college did you do CA? Which year are you in? Which sem are you studying now? How many years is this course? So this is the amount of knowledge public has about the course. ಇದೇ ವೇಳೆ ಇಂಟರ್ಮೀಡಿಯೇಟ್ ಪರೀಕ್ಷೆಯಲ್ಲಿ ತೆರಗಡೆಯಾದವರಿಗೆ ಗಣ್ಯರು ಅಭಿನಂದಿಸಿದ್ರು. ವೇದಿಕೆಯಲ್ಲಿ ತ್ರಿಷಾ ಶೈಕ್ಷಣಿಕ ಸಮೂಹ ಸಂಸ್ಥೆಗಳ ಹಣಕಾಸಿನ ವಿಭಾಗದ ಮುಖ್ಯಸ್ಥರು ಹಾಗೂ ಟ್ರಸ್ಟಿ ನಮಿತಾ ಜಿ ಭಟ್, ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಗಿರೀಶ್ ಮಾಡ್ಲಾ, ತ್ರಿಷಾ ಕ್ಲಾಸಸ್ನ ಶೈಕ್ಷಣಿಕ ಸಮನ್ವಯಾಧಿಕಾರಿಯಾದ ಸುಪ್ರೀತಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ತ್ರಿಷಾ ಕ್ಲಾಸಸ್ನ ಮಂಗಳೂರು ಕೇಂದ್ರದ ಮುಖ್ಯಸ್ಥರಾದ ಶ್ರೀಮತಿ ಯಶಸ್ವಿನಿ ಯಶ್ಪಾಲ್ ರವರು ಸ್ವಾಗತಿಸಿದ್ರು. ತ್ರಿಷಾ ಸಂಧ್ಯಾ ಕಾಲೇಜಿನ ಪ್ರಾಂಶುಪಾಲರಾದ ಸುಪ್ರಭಾ ಅವರು ವಂದಿಸಿದ್ರು. ಈ ಕಾರ್ಯಕ್ರಮದಲ್ಲಿ ತ್ರಿಷಾ ಶೈಕ್ಷಣಿಕ ಸಮೂಹ ಸಂಸ್ಥೆಯ ಟ್ರಸ್ಟಿ ಶ್ರೀರಾಮ್ ಪ್ರಭು ಹಾಗೂ ತ್ರಿಷಾ ಕ್ಲಾಸಸ್ ಉಡುಪಿ ಕೇಂದ್ರದ ಮುಖ್ಯಸ್ಥರಾದ ಮಹೇಶ್ ಭಟ್, ಸಾಧನೆಗೈದ ವಿದ್ಯಾರ್ಥಿಗಳ ಪೋಷಕರು, ಕಾಲೇಜಿನ ಅಧ್ಯಾಪಕ ವೃಂದ, ಅಧ್ಯಾಪಕೇತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.